ರೋಗ ನಿರೋಧಕ ಶಕ್ತಿ ವೃದ್ಧಿಗೆ ತಾಯಿಯ ಎದೆ ಹಾಲು ಅಮೃತವಾಗಿದೆ. ಆಗ ತಾನೇ ಹುಟ್ಟಿದ ಮಗುವಿಗೆ 1 ಗಂಟೆಯೊಳಗಾಗಿ ತಾಯಿ ಸ್ತನ್ಯಪಾನ ಮಾಡಿಸಲೇಬೇಕು. ಗಿಣ್ಣು ಹಾಲಿನಲ್ಲಿ ರೋಗ ನಿರೋಧಕ ಶಕ್ತಿಯ ಅಂಶ ಹೆಚ್ಚಾಗಿರುತ್ತದೆ. ಮಗುವಿಗೆ 6 ತಿಂಗಳ ಕಾಲ ಎದೆ ಹಾಲನ್ನು ಹೊರತುಪಡಿಸಿ ಇತರ ಯಾವುದೇ ನೀರಿನ ಅಂಶವನ್ನ ಕುಡಿಸಬಾರದು ಎಂದು ತಾಲೂಕು ಸರ್ಕಾರಿ ಆಸ್ಪತ್ರೆಯ ಸ್ತ್ರೀ ತಜ್ಞೆ ಡಾಕ್ಟರ್ ಸೌಜನ್ಯ ಬಿಎಸ್ ಅವರು ಸಲಹೆಯನ್ನ ನೀಡಿದರು. ಕಾರ್ಕಳ ಲಯನ್ಸ್ ಕ್ಲಬ್ ವತಿಯಿಂದ ಕಾರ್ಕಳ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಆಯೋಜಿಸಿದ ಸ್ತನ್ಯಪಾನದ ಮಹತ್ವ ಕಾರ್ಯಾಗಾರವನ್ನ ಉದ್ದೇಶಿಸಿ ಅವರು ಮಾತನಾಡಿದರು. ಎದೆಹಾಲನ್ನು ಕೊಡುವುದು ಕಮ್ಮಿ ಆಗ್ತಿದೆ. ಅದಕ್ಕೆ ಅಂದ್ರೆ ಈಗ ಈ ವಿಶ್ವದೆಲ್ಲೆಡೆ ಸ್ತನ್ಯಪಾನ ಸಪ್ತಾಹವನ್ನು ಆಚರಿಸಲಾಗಿದೆ. ಈ ಸ್ತನ್ಯಪಾನ ಸಪ್ತಾಹವನ್ನು ಪ್ರತಿ ವರ್ಷ ವಿಶ್ವದೆಲ್ಲೆಡೆ ಆಗಸ್ಟ್ 1ನೇ ವಾರ ಅಂದ್ರೆ 1 ರಿಂದ 7 ತಾರೀಕು ತನಕ ಇದನ್ನು ಆಚರಿಸಲಾಗುತ್ತಿದೆ. ಈ ವಾಬ ಅಂದ್ರೆ ವರ್ಲ್ಡ್ ಅಲಯನ್ಸ್ ಬ್ರೆಸ್ಟ್ ಫೀಡಿಂಗ್ ಆಕ್ಷನ್ ಅವರು ಪ್ರತಿ ವರ್ಷ ಒಂದು ಧ್ಯೇಯನ್ನು ಕೊಡ್ತಾರೆ. ಈ ಧ್ಯೇಯ ಎಲ್ಲ ಕಡೆ ವಿಶ್ವದೆಲ್ಲೆಡೆ ಒಂದೇ ಧ್ಯೇಯನ್ನು ಕೊಡ್ತಾರೆ. ಅದೇ ರೀತಿ ಈ ವರ್ಷ 2021ರ ಧ್ಯೇಯ ಏನಂದ್ರೆ ಸ್ತನ್ಯಪಾನ ರಕ್ಷಣೆ, ಹಂಚಿಕೊಳ್ಳುವಂತಹ ಜವಾಬ್ದಾರಿ. ಈ ಧ್ಯೇಯ ಮುಖ್ಯತೆ ಏನು ಅಂತ ನಾನು ತಿಳಿಸ್ಕೊಳ್ತೇನೆ. ಈ ಒಂದು ಹಂಚಿಕೊಳ್ಳುವಂತಹ ಜವಾಬ್ದಾರಿಯನ್ನು ತೆಗೆದುಕೊಳ್ಳಬೇಕು. ಅಲ್ಲದೆ ವೈದ್ಯಕೀಯ ಶಿಕ್ಷಣದಲ್ಲಿರುವವರು ಮಾತ್ರ ಅಲ್ಲದೆ ವೈದ್ಯಕೀಯದಲ್ಲಿ ಕೆಲಸ ಮಾಡುವವರು ಮತ್ತು ಇಡೀ ಸಮಾಜದವರು ಈ ಹಂಚಿಕೊಳ್ಳುವಂತಹ ಜವಾಬ್ದಾರಿಯನ್ನು ಅವರು ತೆಗೆದುಕೊಳ್ಳಬೇಕು. ಲಯನ್ಸ್ ಕ್ಲಬ್ ಅಧ್ಯಕ್ಷ ರಾಜೇಶ್ ಶೆಣಿಯವರು ಮಾತನಾಡಿ, ಎದೆ ಹಾಲಿನ ಮಹತ್ವದ ಜನಜಾಗೃತಿಯನ್ನ ಮೂಡಿಸುವ ಮೂಲಕ ಆರೋಗ್ಯವಂತ ಸಮಾಜ ನಿರ್ಮಿಸುವುದು ಲಯನ್ಸ್ ಕ್ಲಬ್ನ ಮೂಲ ಉದ್ದೇಶವಾಗಿದೆ. ಜನ್ಮ ನೀಡಿದ ಮಗುವಿಗೆ ಎದೆ ಹಾಲು ನೀಡುವುದೇ ತಾಯಿಯ ಮೊದಲ ಕೊಡುಗೆಯಾಗಿದೆ ಎಂದು ಹೇಳಿದರು. ಸೌಂದರ್ಯಕ್ಕೆ ಏನಾದರೂ ಇದರಿಂದ ತೊಂದರೆ ಆಗ್ತದ, ಮುಂದೆ ಮಗು ಆಗ್ತದ ಅಂತ ಎಲ್ಲ ಭಾವನೆಗಳನ್ನ ಹೋಗಲಾಡಿಸುವಂತಿಗೆ ಮತ್ತು ಆ ತಾಯಿಯ ಹಾಲಿಗೆ ಒಂದು ಹೇಳ್ತಾರೆ ಏನಂದ್ರೆ ಆ ಮಗುವಿಗೆ ಮೊದಲ ಕೊಡುಗೆ ಅಂದ್ರೆ ತಾಯಿ ಹಾಲಂತೆ ಈ ತಾಯಿ ಆದವರು ಕೊಡುದು. ಹಾಗಾಗಿ ಅಂತ ಬಗ್ಗೆ ಒಂದು ಜಾಗೃತಿ ತರಲಿಕ್ಕೆ ಅಥವಾ ನಮ್ಮ ಮಕ್ಕಳು ಮುಂದಿನ ನಿಮ್ಮೆಲ್ಲ ಮಕ್ಕಳು ಪೌಷ್ಟಿಕಾಂಶದ ಅದರ ಬಗ್ಗೆ ಜಾಗೃತಿ ಒಂದು ನಾವು ಕೊಡ್ಲಿಕ್ಕೆ ಲಯನ್ಸ್ ಸೇವಾ ಸಂಸ್ಥೆ, ನಮ್ಮ ಲಯನ್ಸ್ ಸೇವಾ ಸಂಸ್ಥೆ ಅಂದ್ರೆ ಜಗತ್ತಿನಾದ್ಯಂತ. ಸ್ತ್ರೀ ತಜ್ಞೆ ಡಾಕ್ಟರ್ ನಿಶಾ ಅವರು ಮಾತನಾಡಿ, ಎದೆ ಹಾಲಿನಲ್ಲಿ ಪ್ರತಿರೋಧಕ ಶಕ್ತಿ ಹೆಚ್ಚಾಗಿದೆ. ಆ ಮೂಲಕ ಮಗುವಿನಲ್ಲಿ ಕೆಮ್ಮು, ಜ್ವರ, ನ್ಯೂಮೋನಿಯಾ, ವಾಂತಿ, ಭೇದಿ, ಅಲರ್ಜಿ ಮೊದಲಾದ ಮಕ್ಕಳನ್ನ ಕಾಡುವ ರೋಗಗಳಿಂದ ಮುಕ್ತಿ ನೀಡಬಹುದಾಗಿದೆ. ತಾಯಿಯ ಪ್ರೀತಿಯ ಅಪ್ಪುಗೆ, ತಾಯಿಯ ಶರೀರದ ಬೆಚ್ಚಗೆ ಮಗುವಿಗೆ ಅಗತ್ಯವಾಗಿದೆ. ಎದೆ ಹಾಲು ಮಗುವಿನ ಮೆದುಳಿನ ಬೆಳವಣಿಗೆಗೂ ಪೂರಕವಾಗಿರುತ್ತದೆ ಎಂದು ಹೇಳಿದರು. ನನ್ನ ತಾಯಿ ಮಗುವಿಗೆ ಕೊಡುವ ಅತ್ಯದ್ಭುತ ಉಡುಗೊರೆ ತಾಯಿಯ ಹಾಲು. ತಾಯಿಯ ಹಾಲು ಕ್ರಿಮಿರಹಿತ, ಸರಳವಾಗಿ ಜೀರ್ಣವಾಗುವಂತಹ ಹಾಲು. ಇದರಲ್ಲಿ ಮಗುವಿಗೆ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಮಗುವಿನ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಮಗುವಿಗೆ ಚರ್ಮ ರೋಗ, ಶ್ವಾಸಕೋಶದ ತೊಂದರೆ ಅಥವಾ ಇತರೆ ಸೋಂಕುಗಳನ್ನು ಬರುವುದರಿಂದ ತಡೆಗಟ್ಟುತ್ತದೆ. ಮಗುವಿನ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆಯನ್ನು ಹೆಚ್ಚಿಸುತ್ತದೆ. ಮತ್ತು ಭವಿಷ್ಯದಲ್ಲಿ ಮಗುವಿಗೆ ಕ್ಯಾನ್ಸರ್, ಸಕ್ಕರೆ ಕಾಯಿಲೆ ಮತ್ತು ಮಾನಸಿಕವಾಗಿ ಅತ್ಯುತ್ತಮವಾಗಿ ಬೆಳವಣಿಗೆ ಆಗುವಂತಹ ಅಂಶವನ್ನು ಕೊಡುತ್ತದೆ. ಈ ಸಂದರ್ಭದಲ್ಲಿ ಲಯನ್ಸ್ ಕ್ಲಬ್ನ ಮಿಥುನ್ ಹೆಗ್ಡೆ, ಡಾಕ್ಟರ್ ಅನಂತ್ ಕಾಮತ್, ಡಾಕ್ಟರ್ ಶಶಾಂಕ್, ಲಯನ್ಸ್ ಕ್ಲಬ್ನ ಸುಭಾಷ್ ಸುವರ್ಣ, ಕಾರ್ಕಳ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ರಾಜೇಶ್ ಶೆಣಿ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು.